ಮಹೇಶ್ ಶೆಟ್ಟಿ 1968ರಲ್ಲಿ ಈಗಿನ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ತಿಮ್ಮರೋಡಿಯಲ್ಲಿ ಜನಿಸುತ್ತಾರೆ. ಇವರ ತಂದೆ ವಿಠಲ್ ಶೆಟ್ಟಿ, ತಾಯಿ ಅಮ್ಮಣ್ಣಿ. ಈ ದಂಪತಿಗಳಿಗೆ ಒಟ್ಟು 7 ಜನ ಮಕ್ಕಳಿದ್ದಾರೆ. ಅವರಲ್ಲಿ ಮಹೇಶ್ ಶೆಟ್ಟಿ ಎರಡನೆಯವರು. ಅದರಲ್ಲಿ 5 ಜನ ಗಂಡು ಮಕ್ಕಳು ಹಾಗೂ 2 ಹೆಣ್ಣು ಮಕ್ಕಳು. ಮಹೇಶ್ ಶೆಟ್ಟಿ ಅವರ ತಂದೆ ವಿಠಲ್ ಶೆಟ್ಟಿ ಮೂಲತಃ ಉಡುಪಿಯವರು. 60ರ ದಶಕದಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಹಲವಾರು ಯುವಕರು ಕೆಲಸವನ್ನ ಹುಡುಕಿಕೊಂಡು ಮುಂಬೈಗೆ ಹೋಗೋದು ಹಿಂದೆ ತುಂಬಾನೇ ಕಾಮನ್ ಆಗಿತ್ತು. ಹೀಗಾಗಿಯೇ ಮಹೇಶ್ ಶೆಟ್ಟಿ ಅವರ ತಂದೆ ವಿಠಲ್ ಶೆಟ್ಟಿ ಕೂಡ ಕೆಲಸವನ್ನ ಹುಡುಕಿಕೊಂಡು ಮುಂಬೈಗೆ ಹೋಗುತ್ತಾರೆ. ಅಲ್ಲಿ ಅವರು ಒಂದು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಾರೆ. ಆದ್ರೆ ಯಾವುದೋ ಒಂದು ಕಾರಣದಿಂದ ಅವರು ತಮ್ಮ ಕೆಲಸವನ್ನ ಕೂಡ ಕಳೆದುಕೊಳ್ಳುತ್ತಾರೆ. ಹೀಗಾಗಿ ದುಡಿದ ಹಣವನ್ನ ಇಟ್ಟುಕೊಂಡು ವಾಪಸ್ಸು ಉಡುಪಿಗೆ ಬರುತ್ತಾರೆ. ಹೀಗೆ ಉಡುಪಿಗೆ ಬಂದಾಗ ಒಬ್ಬ ಪರಿಚಯಸ್ಥರಿಂದ ಬೆಳ್ತಂಗಡಿ ತಾಲೂಕಿನ ತಿಮ್ಮರೋಡಿಯಲ್ಲಿ ಒಂದು ವ್ಯವಸಾಯದ ಭೂಮಿಯನ್ನ ಖರೀದಿ ಮಾಡಿ ಅಲ್ಲಿಯೇ ತೋಟವನ್ನ ಮಾಡಲು ಮುಂದಾಗುತ್ತಾರೆ. ಇಲ್ಲಿಯೇ ಮಹೇಶ್ ಶೆಟ್ಟಿ ಕೂಡ ಹುಟ್ಟೋದು. ಚಿಕ್ಕವರಿದ್ದಾಗ ಮಹೇಶ್ ಶೆಟ್ಟಿ ತುಂಬಾನೇ ಚೂಟಿಯಾಗಿದ್ದರು. ಆಟದಲ್ಲಿ ಮುಂದಾಗಿದ್ದರೆ ಪಾಠದಲ್ಲಿ ಅಷ್ಟೊಂದು ಆಸಕ್ತಿ ಇರಲಿಲ್ಲ. ಹೀಗಾಗಿ ಓದು ಅನ್ನೋದು ಅಷ್ಟಕ್ಕಷ್ಟೇ. ಹೀಗಿರುವಾಗ ಸ್ನೇಹಿತನೊಬ್ಬನ ಸಹವಾಸದಿಂದ 7ನೇ ತರಗತಿ ಓದುತ್ತಿರುವಾಗಲೇ ಶಾಲೆಯನ್ನ ಬಿಟ್ಟು ಬೆಂಗಳೂರಿಗೆ ಓಡಿ ಹೋಗುತ್ತಾರೆ. ಆದ್ರೆ ಕುಟುಂಬಸ್ಥರ ಒತ್ತಾಯದ ಮೇರೆಗೆ ಅವರು ವಾಪಸ್ಸು ಮತ್ತೆ ತಿಮ್ಮರೋಡಿಗೆ ಬರುತ್ತಾರೆ. ಮುಂದೆ ಅವರು 15ನೇ ವಯಸ್ಸಿನಲ್ಲಿ ಬಂದಾಗ ಅವರ ತಂದೆ ಹಾಗೆ ಅವರು ಕೂಡ ಕೆಲಸವನ್ನ ಹುಡುಕಿಕೊಂಡು ಮುಂಬೈಗೆ ಓಡಿ ಹೋಗುತ್ತಾರೆ. ಅದು 80ರ ದಶಕ. ಆಗ ಉಡುಪಿ, ಕುಂದಾಪುರ, ದಕ್ಷಿಣ ಕನ್ನಡದಿಂದ ಹೋದಂತಹ ಹಲವಾರು ಯುವಕರು ಮುಂಬೈನಲ್ಲಿ ಮತ್ತು ಪುಣೆಯಲ್ಲಿ ಹೋಟೆಲ್ಗಳಲ್ಲಿ ಕೆಲಸ ಮಾಡಿಕೊಂಡು ಜೀವನವನ್ನ ಸಾಗಿಸ್ತಾ ಇದ್ದರು. ಹೀಗಾಗಿ ಮಹೇಶ್ ಶೆಟ್ಟಿ ಕೂಡ ಒಂದು ಹೋಟೆಲ್ನಲ್ಲಿ ಚಹಾ ಗ್ಲಾಸ್ಗಳನ್ನ ತೊಳೆಯುವ ಕೆಲಸಕ್ಕೆ ಮುಂದಾಗುತ್ತಾರೆ ಹಾಗೂ ತಮ್ಮ ಜೀವನವನ್ನ ರೂಪಿಸಲು ಮುಂಬೈಯಲ್ಲೇ ಉಳ್ಕೊಳ್ಳುತ್ತಾರೆ. ಅದು 90ರ ದಶಕ. ಭಾರತದಲ್ಲಿ ಆಗ ರಾಮ ಜನ್ಮಭೂಮಿ ಮತ್ತು ಬಾಬ್ರಿ ಮಸೀದಿಯ ಪ್ರಕರಣಗಳು ಮುನ್ನೆಲೆಯಲ್ಲಿತ್ತು. ಮುಂದೆ 1992ರಲ್ಲಿ ಅಯೋಧ್ಯೆಯಲ್ಲಿ ಬಾಬ್ರಿ ಮಸೀದಿಯನ್ನ ಧ್ವಂಸ ಮಾಡಲಾಗುತ್ತದೆ. ಇದೇ ಸಮಯದಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಕೂಡ ಹಿಂದುತ್ವದ ಜ್ವಾಲೆಯಲ್ಲಿ ಕುದಿಯುತ್ತಾ ಇದ್ರು. ಮುಂಬೈಯಲ್ಲಿ ಇದ್ದಾಗ ಅವರು ಅಲ್ಲಿನ ವಿಎಚ್ಪಿ ಘಟಕವನ್ನ ಸೇರಿಕೊಳ್ಳುತ್ತಾರೆ. ಅಲ್ಲಿ ನಡೆಯುತ್ತಿರುವ ಬೆಳವಣಿಗೆಯನ್ನ ತಮ್ಮ ಊರಿನಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಅದನ್ನ ಪಸರಿಸಬೇಕೆಂದು ಹೆಚ್ಚಿಸಬೇಕೆಂದು ವಾಪಸ್ಸು ತಿಮ್ಮರೋಡಿ ತಮ್ಮ ಊರಿಗೆ ಬರುತ್ತಾರೆ. ಇಲ್ಲಿಗೆ ಬಂದು ಬೆಳ್ತಂಗಡಿ ತಾಲೂಕಿನ ವಿಎಚ್ಪಿ ಘಟಕವನ್ನ ಸೇರಿಕೊಳ್ಳುತ್ತಾರೆ ಹಾಗೂ ತಮ್ಮನ್ನು ತಾವು ಹಿಂದೂ ಸಂಘಟನೆಯಲ್ಲಿ ಗುರುತಿಸಿಕೊಳ್ಳಲು ಪ್ರಾರಂಭಿಸುತ್ತಾರೆ ಹಾಗೂ ತಮ್ಮ ಭರ್ಜರಿ ಭಾಷಣಗಳ ಮೂಲಕ ಜನರನ್ನ ತಮ್ಮತ್ತ ಸೆಳೆಯುತ್ತಾರೆ. ಅವರ ಭಾಷಣ ಪ್ರಾರಂಭ ಮಾಡಿದರೆ ಸಾಕು, 5-10 ನಿಮಿಷದಲ್ಲಿ 5 ರಿಂದ 10 ಸಾವಿರ ಜನ ಸೇರುತ್ತಿದ್ದರು. ಬೆಳ್ತಂಗಡಿ ತಾಲೂಕಿನಲ್ಲಿ ಮಹೇಶ್ ಶೆಟ್ಟಿ ಒಬ್ಬ ಹಿಂದೂ ಫೈರ್ ಬ್ರ್ಯಾಂಡ್ ಆಗಿ ಹೊರಹೊಮ್ಮುತ್ತಾರೆ. ಆದ್ರೆ ಈ ಸಮಯದಲ್ಲಿ ಅವರು ಕೋಮು ಗಲಭೆಗಳನ್ನ ಮಾಡುತ್ತಿದ್ದಾರೆ ಅಂತ ಅವರ ಮೇಲೆ ರೌಡಿ ಶೀಟರ್ ಕೇಸನ್ನ ಕೂಡ ದಾಖಲೆ ಮಾಡಲಾಗುತ್ತದೆ. ಕೆಲಕಾಲ ಇವರನ್ನ ಗಡೀಪಾರು ಕೂಡ ಮಾಡಲಾಗುತ್ತದೆ. ಮುಂದೆ ಇವರು ಹಿಂದೂ ಜಾಗರಣಾ ವೇದಿಕೆಯನ್ನ ಬೆಳ್ತಂಗಡಿಯಲ್ಲಿ ಕಟ್ಟಿ ಅದಕ್ಕೆ ಅಧ್ಯಕ್ಷರು ಕೂಡ ಆಗುತ್ತಾರೆ. ಆ ಸಮಯದಲ್ಲಿ ಮಹೇಶ್ ಶೆಟ್ಟಿ ಮೇಲೆ ಸಾಲು ಸಾಲು ಕೇಸುಗಳು ದಾಖಲಾಗುತ್ತವೆ. ಅದಕ್ಕೆ ಕಾರಣ ಅವರು ಆಡುತ್ತಿದ್ದ ಪ್ರಚೋದನಕಾರಿ ಭಾಷಣಗಳು. 1998ರಲ್ಲಿ ಬೆಳ್ತಂಗಡಿಯ ಪೊಲೀಸ್ ಅಧಿಕಾರಿಯ ಮೇಲೆ ಕೈ ಮಾಡಿದ್ದಕ್ಕೆ ಇವರಿಗೆ ರೌಡಿ ಶೀಟರ್ ಪಟ್ಟವನ್ನ ಕೂಡ ಕಟ್ಟಲಾಗುತ್ತದೆ. ಆದ್ರೆ ಹಿಂದುತ್ವ ಪರ ಹೋರಾಟ ಮಹೇಶ್ ಶೆಟ್ಟಿ ಮುಂದುವರಿಸುತ್ತಾರೆ. ಆದ್ರೆ ದಿನ ಕಳೆದಂತೆ ಹಿಂದೂ ಜಾಗರಣಾ ವೇದಿಕೆ ಹಾಗೂ ವಿಶ್ವ ಹಿಂದೂ ಪರಿಷತ್ನಲ್ಲಿ ನಡೆದ ಕೆಲವೊಂದು ಕುತಂತ್ರಗಳಿಂದ ರಾಜಕೀಯದಿಂದ ಬೇಸತ್ತು ಅವರು ಎಲ್ಲವನ್ನ ಬಿಟ್ಟು ತಮ್ಮ ತೋಟ ಹಾಗೂ ಮನೆಯನ್ನ ನೋಡಿಕೊಳ್ಳಲು ಮುಂದಾಗುತ್ತಾರೆ. ಇದೇ ಸಮಯದಲ್ಲಿ ಮಹೇಶ್ ಶೆಟ್ಟಿ ಕುಟುಂಬ ಅವರಿಗೆ ಮದುವೆ ಮಾಡಬೇಕೆಂದು ಬಯಸುತ್ತಾರೆ. ಹೀಗಾಗಿ ಹಲವಾರು ಹುಡುಗಿಯರನ್ನ ಹುಡುಕುತ್ತಾರೆ. ಕೊನೆಗೆ 2001ರಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಹಿಂದೂ ಸಂಘಟನೆ ಮಾಡುವ ಸಮಯದಲ್ಲಿ ಸರೋಜಾ ಅವರನ್ನ ಕೂಡ ಮದುವೆ ಆಗುತ್ತಾರೆ. ಅವರಿಗೆ 2 ಮಕ್ಕಳಿದ್ದಾರೆ, 1 ಹೆಣ್ಣು ಹಾಗೂ 1 ಗಂಡು. ಮದುವೆ ಆದ ಮೇಲೆ ಹೆಂಡತಿ ಮಕ್ಕಳೊಂದಿಗೆ ಹಾಗೂ ಕೃಷಿಯನ್ನ ಮಾಡಿಕೊಂಡು ಮಹೇಶ್ ಶೆಟ್ಟಿ ಅವರು ತಿಮ್ಮರೋಡಿಯಲ್ಲಿ ತಮ್ಮ ಸ್ವಂತ ಜೀವನವನ್ನ ಮುಂದುವರಿಸಿಕೊಂಡು ಹೋಗುತ್ತಾರೆ. ಆದ್ರೆ 2012ರಲ್ಲಿ ನಡೆದ ಸೌಜನ್ಯ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣ ಅವರಿಗೆ ಮತ್ತೆ ಸಂಘಟನೆ ಹಾಗೂ ಸಂಘರ್ಷದ ಹಾದಿಯನ್ನ ತುಳಿಯಲು ಪ್ರೇರಣೆ ಮಾಡುತ್ತದೆ. ಅವರ ಪ್ರಕಾರ ಧರ್ಮಸ್ಥಳದಲ್ಲಿ ನಿರಂತರವಾಗಿ ಮಹಿಳೆಯರ ಅತ್ಯಾಚಾರ ಹಾಗೂ ಸಾವುಗಳು ಆಗುತ್ತಿವೆ ಅಂತ ಕಂಡುಕೊಂಡು ಅದಕ್ಕೊಂದು ಕೊನೆ ಕಾಣಿಸಬೇಕು ಅಂತ ಸೌಜನ್ಯ ಕೇಸಲ್ಲಿ ಮುಂದಾಳತ್ವವನ್ನ ವಹಿಸುತ್ತಾರೆ. ಆದರೆ ಕೆಲವು ಮಾಧ್ಯಮಗಳು ಕೆಲವು ವರದಿಗಳ ಪ್ರಕಾರ ಇದಕ್ಕೆ ಮುಖ್ಯ ಕಾರಣ ಧರ್ಮಸ್ಥಳದ ದನಿಗಳ ಜೊತೆ ಇವರಿಗೆ ಆದ ಮತಭೇದ ಮತ್ತು ಒಂದು ಸಮಯದಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮತ್ತು ಧರ್ಮಸ್ಥಳದ ದನಿಗಳ ಮಧ್ಯೆ ಒಳ್ಳೆಯ ಸಂಬಂಧಗಳಿದ್ದವು. ಯಾವುದೋ ಒಂದು ಜಾಗದ ಬಗ್ಗೆ ಧರ್ಮಸ್ಥಳ ದನಿಗಳ ಮಧ್ಯೆ ಹಾಗೂ ತಿಮ್ಮರೋಡಿಯ ಮಧ್ಯೆ ಜಗಳ ಆಗಿದ್ದಕ್ಕೆ ಇದೇ ಕಾರಣ ಸೌಜನ್ಯ ಕೇಸನ್ನ ತೆಗೆದುಕೊಂಡು ಅವರ ವಿರುದ್ಧ ಹೋರಾಡಲು ಮತ್ತು ಅವರನ್ನ ಮುಗಿಸಲು ಅಷ್ಟೇ ಅಲ್ಲದೆ ಧರ್ಮಸ್ಥಳಕ್ಕೆ ಕಳಂಕ ಬರುವ ಹಾಗೆ ಹುನ್ನಾರ ಮಾಡಲು ಮುಂದಾಗಿದ್ದಾರೆ ಅನ್ನುವ ಮಾಹಿತಿಗಳು ಕೂಡ
ಕೆಲವರು ಸ್ಥಳೀಯರು ಹೇಳುತ್ತಾರೆ. ಆದರೆ ಧರ್ಮಸ್ಥಳದಲ್ಲಿ ನಿರಂತರವಾಗಿ ಅವರು ಹಲವಾರು ಅನೈತಿಕ ದಂಧೆಗಳನ್ನ ಮಾಡುತ್ತಿದ್ದರು ಎನ್ನುವ ವರದಿ ಕೂಡ ನಾವು ಸ್ಥಳೀಯರಿಂದ ಕೇಳುತ್ತೇವೆ. ಹೀಗಾಗಿ ಅವರ ಮೇಲೆ ಹಲವಾರು ಕೇಸುಗಳು ಕೂಡ ದಾಖಲಾಗಿವೆ. ಇವರ ಮೇಲೆ ಸರಿಸುಮಾರು 34ರಿಂದ 40 ಸಿವಿಲ್ ಹಾಗೂ ಕ್ರಿಮಿನಲ್ ಕೇಸುಗಳಿವೆ. ಅಷ್ಟೇ ಅಲ್ಲದೆ ಹಿಂದೆ ಇವರು ಮಾಡುತ್ತಿದ್ದ ಇಂತಹ ಕೆಲಸದಿಂದಾಗಿ ಇವರ ಮೇಲೆ ಎನ್ಕೌಂಟರ್ ಮಾಡಬೇಕೆನ್ನುವ ಒಂದು ಆದೇಶ ಕೂಡ ಹೊರಹೊಮ್ಮಿತ್ತು. ಆದರೆ ಹೇಗೋ ಅಲ್ಲಿಂದ ತಪ್ಪಿಸಿಕೊಂಡು ಬದುಕಿದ್ದೇನೆ ಅಂತ ಅವರೇ ಹೇಳಿಕೊಳ್ಳುತ್ತಾರೆ. ಇದಕ್ಕೆಲ್ಲ ಮಹೇಶ್ ಶೆಟ್ಟಿ ತಿಮ್ಮರೊಡಿ ಕೊಡುವ ಒಂದು ಕಾರಣ ಧರ್ಮಸ್ಥಳವೇ ಅಂತ ಅವರು ಹೇಳುತ್ತಾರೆ. ಧರ್ಮಸ್ಥಳದ ದಣಿಗಳಿಗೆ ಮತ್ತು ಧರ್ಮಸ್ಥಳಕ್ಕೆ ಕಪ್ಪು ಚುಕ್ಕ ಬರುವ ಹಾಗೆ ಬೇಕು ಅಂತಾನೆ ಸೌಜನ್ಯ ಕೇಸನ್ನ ಕೈಗೆತ್ತಿಕೊಂಡು ಇದನ್ನ ಮಾಡಿದವರು ಧರ್ಮಸ್ಥಳದವರೇ ಅಂತ ಸುಖ ಸುಮ್ಮನೆ ಸಾಕ್ಷಿಗಳಲ್ಲಿದೆ ಭಾಷಣವನ್ನ ಮಾಡುತ್ತಾರೆ ಅನ್ನೋದು ಅಲ್ಲಿನ ಸ್ಥಳೀಯರು ಹೇಳುತ್ತಾರೆ. ಮಾತು ಎತ್ತಿದರೆ ನನ್ನ ಹತ್ರ ಸಾಕ್ಷಿ ಇದೆ, ನನ್ನ ಹತ್ರ ಸಾಕ್ಷಿ ಇದೆ ಅಂತ ಹೇಳುತ್ತಾರೆ. ಸಾಕ್ಷಿ ಇದ್ದರೆ ಯಾಕೆ ಕೇವಲ ಬೊಬ್ಬೆಯನ್ನ ಹೊಡಿಬೇಕು, ಬರೀ ಮೀಡಿಯಾದಲ್ಲಿ ಮಾತಾಡಬೇಕು, ಯೂಟ್ಯೂಬ್ಗೆ ಇಂಟರ್ವ್ಯೂಸ್ ಅನ್ನ ಕೊಡಬೇಕು? ಅಷ್ಟು ಸಾಕ್ಷಿ ಇದ್ದರೆ ನಿಜಕ್ಕೂ ಸೌಜನ್ಯ ಬಗ್ಗೆ ಅವರಿಗೆ ಕಾಳಜಿ ಇದ್ದರೆ ಹಾಗೂ ಸೌಜನ್ಯಗೆ ನಿಜಕ್ಕೂ ನ್ಯಾಯ ಕೊಡಿಸಬೇಕಾಗಿದ್ದರೆ ಅವರು ನೇರವಾಗಿ ಕೋರ್ಟ್ಗೆ ಹೋಗಿ ಆ ದಾಖಲೆಗಳನ್ನ ಕೊಡಬೇಕು, ಆ ಸಾಕ್ಷಿಗಳನ್ನ ಕೊಡಬೇಕು. ಆದ್ರೆ ಇವತ್ತಿನವರೆಗೂ ಮಹೇಶ್ ಶೆಟ್ಟಿ ತಿಮ್ಮರೊಡಿ ಕೇವಲ ಮೀಡಿಯಾ ಮೂಲಕ ಸೌಜನ್ಯಗೆ ನ್ಯಾಯ ಕೊಡಿಸಬೇಕೆಂದು ಮುಂದಾಗಿದ್ದಾರೆ ಹೊರತು ಇವತ್ತಿನವರೆಗೆ ಅವರು ಕೋರ್ಟ್ಗೆ ಹೋಗಿಲ್ಲ ಅನ್ನೋದು ಅಲ್ಲಿಯ ಸ್ಥಳೀಯರ ನೋವಾಗಿದೆ. ಇವರು ಕೇವಲ ತಮ್ಮ ಮೈಲೇಜ್ಗಾಗಿ ಧರ್ಮಸ್ಥಳವನ್ನ ಹಾಳು ಮಾಡೋಕೋಸ್ಕರ ದಣಿಗಳು ಹಾಗೂ ಅವರ ಮಧ್ಯೆ ನಡೆದ ಒಂದು ಜಗಳದಿಂದಾಗಿ ಧರ್ಮಸ್ಥಳವನ್ನೇ ಸರ್ವನಾಶ ಮಾಡಬೇಕೆಂದು ಪಣ ತೊಟ್ಟಿದ್ದಾರೆ ಅಂತ ಕೆಲವು ಮೂಲಗಳು ಹೇಳುತ್ತವೆ. ಸೌಜನ್ಯ ಕೇಸಿನಲ್ಲಿ ಧರ್ಮಸ್ಥಳ ದಣಿಗಳಿಗೆ ಪಾಠ ಕಲಿಸಲೇಬೇಕು ಅಂತ ಹೋರಾಟ ಮಾಡಲು ಮುಂದಾದ ಮಹೇಶ್ ಶೆಟ್ಟಿ ತಿಮ್ಮರೊಡಿ ಇಲ್ಲಿವರೆಗೆ ಚಪ್ಪಲಿ ಕೂಡ ಹಾಕೋದಿಲ್ಲ ಅನ್ನೋದು ಕೂಡ ಮಾಹಿತಿ ಇದೆ. ಅಷ್ಟೇ ಅಲ್ಲದೆ ಸೌಜನ್ಯ ಸಾವನ್ನು ಒಪ್ಪಿದ ಜಾಗದಲ್ಲಿ ದೊಡ್ಡದೊಂದು ದೇವಸ್ಥಾನ ಕಟ್ಟುತ್ತೇನೆ ಅಂತ ಹೇಳಿಕೊಳ್ಳುತ್ತಾರೆ. ಆದರೆ ಸ್ಥಳೀಯರು ಹೇಳುವ ಪ್ರಕಾರ ಇದೊಂದು ಕೇವಲ ಪಬ್ಲಿಸಿಟಿ ಗಿಮೇಕ್. ಈ ಅಪ್ಪ ಏನೂ ಮಾಡೋದಿಲ್ಲ, ಸುಮ್ಮನೆ ಪಬ್ಲಿಸಿಟಿಗೋಸ್ಕರ ಟಿವಿಯಲ್ಲಿ ಬಂದು ಯೂಟ್ಯೂಬ್ ನಲ್ಲಿ ಇಂಟರ್ವ್ಯೂ ಕೊಟ್ಟು ಸುಮ್ಮನೆ ಧರ್ಮಸ್ಥಳದ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಿದ್ದಾನೆ ಅಂತ ಹೇಳುತ್ತಿದ್ದಾರೆ. ಇವರ ಜೊತೆ ಇನ್ನೊಬ್ಬ ಮಹಾನ್ ವ್ಯಕ್ತಿ ಗಿರೀಶ್ ಮಂಟಣ್ಣವರು ಕೂಡ ಸೇರಿಕೊಂಡಿದ್ದಾರೆ ಹಾಗೂ ಇವರು ಬ್ಲಾಕ್ ಮೇಲ್ ಕುತಂತ್ರದಿಂದ ದುಡ್ಡನ್ನ ಗಳಿಸುತ್ತಿದ್ದಾರೆ ಅನ್ನೋದು ಕೆಲವರ ವಾದವಾಗಿದೆ. ಆದ್ರೆ ಇವರ ವಿರೋಧಿಗಳು ಇದನ್ನೆಲ್ಲ ಕುತಂತ್ರ, ಇದೆಲ್ಲ ಒಂದು ಹುನ್ನಾರ, ಧರ್ಮಸ್ಥಳದ ಕ್ಷೇತ್ರವನ್ನ ಬ್ಲಾಕ್ ಮೇಲ್ ಮಾಡಿ ಸೌಜನ್ಯಳ ಹೆಸರು ಹೇಳಿ ವ್ಯಕ್ತಿಗಳಿಂದ ದುಡ್ಡು ಮಾಡುತ್ತಿದ್ದಾನೆ ಅಂತ ಅಪವಾದಗಳು ಕೂಡ ಕೇಳಿ ಬರುತ್ತಿವೆ. ಕೆಲವರು ಹೇಳುವ ಪ್ರಕಾರ ಇವರ ಅಕೌಂಟ್ಗೆ ಲಕ್ಷ ದುಡ್ಡು ಪ್ರತಿ ತಿಂಗಳು ಬರುತ್ತೆ ಅನ್ನೋದು ಕೂಡ ಮಾಹಿತಿ ಇದೆ. ಅಷ್ಟೇ ಅಲ್ಲದೆ ಇತ್ತೀಚೆಗೆ ಮಹೇಶ್ ಶೆಟ್ಟಿ ತಿಮ್ಮರೊಡಿ ಡಿಜಿಟಲ್ ಮಾಧ್ಯಮ ಅನ್ನುವ ಒಂದು ಚಾನೆಲ್ಗೆ ಸಂದರ್ಶನವನ್ನು ಕೂಡ ಕೊಟ್ಟಿದ್ದಾರೆ ಹಾಗೂ ಅಲ್ಲಿ ಅವರು ತಮ್ಮ ಮನೆಯನ್ನ ಧರ್ಮಸ್ಥಳಕ್ಕೆ ಕೌಂಟರ್ ಕೊಡಲು ಒಂದು ಮಿನಿ ಧರ್ಮಸ್ಥಳವನ್ನೇ ತಿಮ್ಮರೊಡಿಯಲ್ಲಿ ಕಟ್ಟುತ್ತಿದ್ದಾರೆ ಅನ್ನೋ ಮಾಹಿತಿ ಇದೆ. ಇದಕ್ಕೆ ಲಕ್ಷ ಕೋಟಿ ಬಂಡವಾಳ ಹಾಕಿ ಅಣ್ಣಪ್ಪನ ಹಾಗೂ ದೈವಗಳ ದೇವಸ್ಥಾನವನ್ನ ಕಟ್ಟುತ್ತಿದ್ದಾರೆ. ಆದರೆ ಕೆಲವರು ಹೇಳುವ ಪ್ರಕಾರ ಅವರಿಗಿರುವ ಇನ್ಕಮ್ ನಿಂದ ಇಂಥದೊಂದು ಭವ್ಯವಾದ ಮನೆ ಹಾಗೂ ದೇವಸ್ಥಾನವನ್ನ ಕಟ್ಟಲು ಅದೇಗೆ ಸಾಧ್ಯ ಅಂತ ಮಾತುಗಳು ಕೇಳಿ ಬರುತ್ತಿವೆ. ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಇರುವಂತಹ ಬೀಡಿನ ಮನೆಯ ಹಾಗೆ ತಾವು ಕೂಡ ತಿಮ್ಮರೊಡಿಯಲ್ಲಿ ಅವರಿಗೆ ಚಾಲೆಂಜ್ ಮಾಡಿ ಬೀಡಿನ ಭವ್ಯ ಮನೆಯನ್ನ ಕಟ್ಟುತ್ತೇನೆ ಅಂತ ಸವಾಲು ಹಾಕಿದ್ದಾರೆ. ಅಂದರೆ ಅವರ ಪ್ರಕಾರ ಒಂದು ಮಿನಿ ವಿಧಾನಸೌಧವನ್ನೇ ಕಟ್ಟಬೇಕೆನ್ನುವುದು ಅವರ ಉದ್ದೇಶವಾಗಿದೆ. ಇದೆಲ್ಲ ಕೇಳಿದ ಮೇಲೆ ನಿಮಗೆ ಮಹೇಶ್ ಶೆಟ್ಟಿ ಅವರ ಆದಾಯದ ಬಗ್ಗೆ ಕೂಡ ಕೆಲವು ಮಾಹಿತಿಗಳು ಕೊಡಲೇಬೇಕಾಗುತ್ತದೆ. ಮಹೇಶ್ ಶೆಟ್ಟಿ ಅವರಿಗೆ ತಿಮ್ಮರೊಡಿಯಲ್ಲಿ 10 ಎಕರೆ ತೋಟವಿದೆ. ಇದರಲ್ಲಿ ಅವರು ಅಡಿಕೆ ಮತ್ತು ರಬ್ಬರ್ ಅನ್ನ ಬೆಳೆಯುತ್ತಾರೆ. ಈ ತೋಟದಲ್ಲಿಯೇ 3,500 ರಬ್ಬರ್ ಗಿಡಗಳಿವೆ. ಅಷ್ಟೇ ಅಲ್ಲದೆ 1 ಎಕರೆ ಜಾಗದಲ್ಲಿ ಗಂಧದ ಮರಗಳನ್ನ ಕೂಡ ಬೆಳೆಸಿದ್ದಾರೆ. ಹೀಗಾಗಿ ಕೃಷಿ ಅವರ ಮೂಲ ಆದಾಯವಾಗಿದೆ. ಅವರ ಪ್ರಕಾರ ಇದನ್ನ ಬಿಟ್ಟು ಅವರು ಬೇರೆ ಯಾವುದೇ ವ್ಯಾಪಾರವನ್ನ ಮಾಡುವುದಾಗಲಿ ದಂಧೆಯನ್ನ ಮಾಡುವುದಾಗಲಿ ಇಲ್ಲ ಅಂತ ಹೇಳಿಕೊಂಡಿದ್ದಾರೆ. ಹಾಗಾದ್ರೆ ಇವರ ಬಳಿ ಇಷ್ಟು ದುಡ್ಡು ಹೇಗೆ ಬಂತು ಅನ್ನೋದು ಇನ್ನೊಂದು ಯಕ್ಷ ಪ್ರಶ್ನೆ ಆಗಿದೆ. ಈಗ ಈ ವ್ಯಕ್ತಿ ಸರಿಯೋ ಅಥವಾ ಧರ್ಮಸ್ಥಳದ ಧರ್ಮಾಧಿಕಾರಿ ಸರಿಯೋ ಅನ್ನೋದು ನಿರ್ಧಾರ ಮಾಡೋದು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು, ನಿಮ್ಮ ತರ್ಕಕ್ಕೆ ಬಿಟ್ಟಿದ್ದು. ನಾವು ಇದ್ದ ವಿಷಯವನ್ನ ಇದ್ದ ಹಾಗೆ ಹೇಳಿದ್ದೇವೆ ಅಷ್ಟೇ. ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಇಲ್ಲಿ ನಾವು ನಿರ್ಧಾರ ಮಾಡುವಷ್ಟು ದೊಡ್ಡವರಲ್ಲ.